ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಚಾನಲ್. ಇವತ್ತು ನಾವು ಮಾಡ್ತಿದ್ವಿ ಪಟ್ಲಕಾಯಿ ಪಲ್ಯ. ಪಟ್ಲಕಾಯಿ ನೋಡಿ ಈ ಥರ ನೋಡಿ, ಈ ಥರ ಉಂಟು. ಬೀಜ ಎಲ್ಲ ತೆಗಿಬೇಕು. ಹೀಗೆ ಕಟ್ ಮಾಡೋದು. ಬೀಜ ಎಲ್ಲ ತೆಗೆದು ಈ ಥರ ಮಾಡಬೇಕು. ಸಣ್ಣ ಸಣ್ಣ ಕಟ್ ಮಾಡಬೇಕು. ಈಗ ಕಟ್ ಮಾಡಿ ರೆಡಿಯಾಗಿದೆ. ಈಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕುವ, ಸಾಸಿವೆ ಹಾಕುವ, ಸ್ವಲ್ಪ ಕರಿಬೇವು, ಈಗ ಬೆಳ್ಳುಳ್ಳಿ ಹಾಕುವ, ಶುಂಠಿ ಬೆಳ್ಳುಳ್ಳಿ. ಈಗ ನೀರುಳ್ಳಿ ಹಾಕುವ, ಚೆನ್ನಾಗಿ ಮಿಕ್ಸ್ ಮಾಡುವ. ನೀರು ಹಾಕಿ ಈಗ ಟೊಮೆಟೊ ಹಾಕುವ, ಟೊಮೆಟೊ ಹಾಕಿ ಮಿಕ್ಸ್ ಮಾಡುವ ಚೆನ್ನಾಗಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ಪಟ್ಲಕಾಯಿ ಹಾಕುವ. ಚೆನ್ನಾಗಿ ನೀರಿರಬಾರ್ದು, ಸೋಸೆ ಹಾಕಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ನೀರು ಹಾಕುವ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸ್ವಲ್ಪ. ಈಗ ಒಂದು ತುಂಡು ರುಚಿಗೆ ತಕ್ಕಷ್ಟು ಬೆಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಳ ಮುಚ್ಚುವ. ಒಂದು 5 ನಿಮಿಷ ಬೇಯಲಿಕ್ಕೆ ಇಡ್ಬೋದು, ಬೇಗ ಬೇಯ್ತದೆ. ಈಗ ಮುಚ್ಚಳ ತೆಗೆಯುವ. ಈಗ ಒಳ್ಳೆ ಮಿಕ್ಸ್ ಮಾಡುವ. ಬೆಂದಿದೆ. ಮಸಾಲೆ ಹಾಕುವ. ಈಗ ಸ್ವಲ್ಪ ಅರ್ಧ ಸ್ಪೂನ್ ಕೊತ್ತಂಬರಿ ಪುಡಿ, ಅರ್ಧ ಸ್ಪೂನ್ ಸಾಸಿವೆ, ಸ್ವಲ್ಪ ಮೆಂತೆ ಅರ್ಧ ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಅರಶಿನ ಒಂದು 1/4 ಸ್ಪೂನು, ಸಾಂಬಾರು ಪುಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದನ್ನೆಲ್ಲ. ಒಂದು ಸ್ಪೂನ್ ಗರಂ ಮಸಾಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡು. ಈಗ ಕಾಯಿ ತುರಿ ಹಾಕುವ. ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ. ಈಗ ಇದಾಗಿದೆ, ಗ್ಯಾಸ್ ಆಫ್ ಮಾಡುವ. ಇದಾಗಿದೆ, ಈಗ ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡುವ. ಓಕೆ ಫ್ರೆಂಡ್ಸ್, ಪಟ್ಲಕಾಯಿ ಸುಕ್ಕದು ರೆಡಿಯಾಗಿದೆ. ಪಲ್ಯ ತುಂಬ ಟೇಸ್ಟಿಯಾಗಿರ್ತದೆ ಇದು. ಇದೊಂದು ಸಾಂಬಾರು ಮತ್ತು ಅನ್ನದೊಟ್ಟಿ ತಿಂದರೆ ಒಳ್ಳೆ ಟೇಸ್ಟ್ ಉಂಟಿದ್ದು, ಚೆನ್ನಾಗಿರ್ತದೆ. ವೆಜ್ಜಿ ನಾವು ಮಾಡ್ತೀವಲ್ಲ, ಅವಾಗ ಪಟ್ಲಕಾಯಿ ಸುಕ್ಕ ಎಲ್ಲ ಮಾಡಬೇಕು, ಒಳ್ಳೆ ಆಗ್ತದೆ ಇದು. ಓಕೆ ನೋಡಿ, ಒಳ್ಳೆ ಬಂದಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.